ಥ್ಯಾಂಕ್ ಯು. ಸೊ ಸ್ಪಿನ್ ವೀಲ್, ಬೀಟ್ರೂಟ್ ಪಿನ್ ವೀಲ್. ತಯಾರಿಸುವ ವಿಧಾನ: ಸ್ವಲ್ಪ ಉಪ್ಪು, 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಗೂ ಬೀಟ್ರೂಟ್ ಪೇಸ್ಟ್, ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಗೆಣಸನ್ನು ಮ್ಯಾಶ್ ಮಾಡಿಕೊಂಡು 4 ರಿಂದ 5 ಚಮಚದಷ್ಟು ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪುಡಿ, ಅರಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಅಂಟನ್ನು ಲಟಿಸಿಕೊಂಡು ತಯಾರಿಸಿದ ಹೂರಣವನ್ನ ಹರಡಿ ಮಡಚಿಕೊಳ್ಳಿ. ಚಿಕ್ಕ ತುಂಡು ಮಾಡಿ ಒತ್ತಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮೇಲಿನಿಂದ ಪನೀರ್ ತುಂಡುಗಳನ್ನ ಹರಡಿ 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪಿನ್ ವೀಲ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.